ಇವತ್ತು ಬಹಳ ಸತ್ಯ ಅನಿಸ್ತಾ ಇದ್ರೆ ನನಗೆ. ಯಾಕಂದ್ರೆ ಇವತ್ತು ನಾವು ಗೋವಾದಲ್ಲಿ ರಿಲ್ಯಾಕ್ಸೇಷನ್ಗೋಸ್ಕರ ಖುಷಿಯಾಗೋ ರೀತಿ ನಮ್ಮ ಸ್ನೇಹಿತರ ಜೊತೆ ಬಂದಿದ್ದೀವಿ. ಬಂದಾಗ ಫುಲ್ ನಮ್ಮ ಬಾಸ್ ಫ್ಯಾನ್ಸ್. ಅಂದ್ರೆ ಯಾವ ಫ್ಯಾನ್ಸ್ ಹೇಳಿ? ಡಿ ಬಾಸ್. ಕ್ರಾಂತಿ ಸಿನಿಮಾದ ಒಂದು ಕ್ರಾಂತಿ ಇಡೀ ಕರ್ನಾಟಕದಲ್ಲಿ ಹಬ್ತಾ ಇದೆ. ನಾನು ಡಿ ಬಾಸ್ ಫ್ಯಾನು, ಕನ್ನಡ ಸಿನಿಮಾದ ಫ್ಯಾನು. ಆಮೇಲೆ ಡಿ ಬಾಸ್ ಅವರು ತುಂಬಾ ಹತ್ತಿರದ ಮನುಷ್ಯ, ನಮ್ಮ ಸಹೋದರ. ಅವರ ಸಿನಿಮಾ, ಅವರ ಅಭಿನಯದ ಸಿನಿಮಾ ಯಾರ್ಯಾರೋ ಏನೇನೋ ಬ್ಯಾನ್ ಮಾಡ್ತಾರೆ. ಅವ್ರನ್ನ ಬ್ಯಾನ್ ಮಾಡಕ್ಕೆ ಯಾರಿಗೂ ಸಾಧ್ಯ ಇಲ್ವೇ ಇಲ್ಲ. ಕ್ರಾಂತಿ ಕನ್ನಡ ಸಿನಿಮಾದಲ್ಲಿ ಒಂದು ಕ್ರಾಂತಿ ಉಂಟು ಮಾಡುತ್ತೆ. ಎಲ್ಲ ಡಿ ಬಾಸ್ ಫ್ಯಾನ್ ಪರವಾಗಿ ಕ್ರಾಂತಿ ಸಿನಿಮಾಗೆ ಆಲ್ ದಿ ಬೆಸ್ಟ್. ಇವತ್ತು ಬಹಳ ಸತ್ಯ ಅನಿಸ್ತಾ ಇದ್ರೆ ನನಗೆ. ಯಾಕಂದ್ರೆ ಇವತ್ತು ನಾವು ಗೋವಾದಲ್ಲಿ ರಿಲ್ಯಾಕ್ಸೇಷನ್ಗೋಸ್ಕರ ಖುಷಿಯಾಗೋ ರೀತಿ ನಮ್ಮ ಸ್ನೇಹಿತರ ಜೊತೆ ಬಂದಿದ್ದೀವಿ. ಬಂದಾಗ ಫುಲ್ ನಮ್ಮ ಬಾಸ್ ಫ್ಯಾನ್ಸ್. ಅಂದ್ರೆ ಯಾವ ಫ್ಯಾನ್ಸ್ ಹೇಳಿ? ಡಿ ಬಾಸ್. ಕ್ರಾಂತಿ ಸಿನಿಮಾದ ಒಂದು ಕ್ರಾಂತಿ ಇಡೀ ಕರ್ನಾಟಕದಲ್ಲಿ ಹಬ್ತಾ ಇದೆ. ನಾನು ಡಿ ಬಾಸ್ ಫ್ಯಾನು, ಕನ್ನಡ ಸಿನಿಮಾದ ಫ್ಯಾನು. ಆಮೇಲೆ ಡಿ ಬಾಸ್ ಅವರು ತುಂಬಾ ಹತ್ತಿರದ ಮನುಷ್ಯ, ನಮ್ಮ ಸಹೋದರ. ಅವರ ಸಿನಿಮಾ, ಅವರ ಅಭಿನಯದ ಸಿನಿಮಾ ಯಾರ್ಯಾರೋ ಏನೇನೋ ಬ್ಯಾನ್ ಮಾಡ್ತಾರೆ. ಅವ್ರನ್ನ ಬ್ಯಾನ್ ಮಾಡಕ್ಕೆ ಯಾರಿಗೂ ಸಾಧ್ಯ ಇಲ್ವೇ ಇಲ್ಲ. ಕ್ರಾಂತಿ ಕನ್ನಡ ಸಿನಿಮಾದಲ್ಲಿ ಒಂದು ಕ್ರಾಂತಿ ಉಂಟು ಮಾಡುತ್ತೆ. ಎಲ್ಲ ಡಿ ಬಾಸ್ ಫ್ಯಾನ್ ಪರವಾಗಿ ಕ್ರಾಂತಿ ಸಿನಿಮಾಗೆ ಆಲ್ ದಿ ಬೆಸ್ಟ್. ಇವತ್ತು ಬಹಳ ಸತ್ಯ ಅನಿಸ್ತಾ ಇದ್ರೆ ನನಗೆ. ಯಾಕಂದ್ರೆ ಇವತ್ತು ನಾವು ಗೋವಾದಲ್ಲಿ ರಿಲ್ಯಾಕ್ಸೇಷನ್ಗೋಸ್ಕರ ಖುಷಿಯಾಗೋ ರೀತಿ ನಮ್ಮ ಸ್ನೇಹಿತರ ಜೊತೆ ಬಂದಿದ್ದೀವಿ. ಬಂದಾಗ ಫುಲ್ ನಮ್ಮ ಬಾಸ್ ಫ್ಯಾನ್ಸ್. ಅಂದ್ರೆ ಯಾವ ಫ್ಯಾನ್ಸ್ ಹೇಳಿ? ಡಿ ಬಾಸ್. ಕ್ರಾಂತಿ ಸಿನಿಮಾದ ಒಂದು ಕ್ರಾಂತಿ ಇಡೀ ಕರ್ನಾಟಕದಲ್ಲಿ ಹಬ್ತಾ ಇದೆ. ನಾನು ಡಿ ಬಾಸ್ ಫ್ಯಾನು, ಕನ್ನಡ ಸಿನಿಮಾದ ಫ್ಯಾನು. ಆಮೇಲೆ ಡಿ ಬಾಸ್ ಅವರು ತುಂಬಾ ಹತ್ತಿರದ ಮನುಷ್ಯ, ನಮ್ಮ ಸಹೋದರ. ಅವರ ಸಿನಿಮಾ, ಅವರ ಅಭಿನಯದ ಸಿನಿಮಾ ಯಾರ್ಯಾರೋ ಏನೇನೋ ಬ್ಯಾನ್ ಮಾಡ್ತಾರೆ. ಅವ್ರನ್ನ ಬ್ಯಾನ್ ಮಾಡಕ್ಕೆ ಯಾರಿಗೂ ಸಾಧ್ಯ ಇಲ್ವೇ ಇಲ್ಲ. ಕ್ರಾಂತಿ ಕನ್ನಡ ಸಿನಿಮಾದಲ್ಲಿ ಒಂದು ಕ್ರಾಂತಿ ಉಂಟು ಮಾಡುತ್ತೆ. ಎಲ್ಲ ಡಿ ಬಾಸ್ ಫ್ಯಾನ್ ಪರವಾಗಿ ಕ್ರಾಂತಿ ಸಿನಿಮಾಗೆ ಆಲ್ ದಿ ಬೆಸ್ಟ್.